ಮಂಗಳೂರಿಗೆ ಹೋಗಿ ಬರ್ತೇನೆಂದು ಮನೆಯಲ್ಲಿ ಹೇಳಿ ಹೋದಂತಹ ತಂಗಿ ಮರಳಿ ಮನೆಗೆ ಬಂದಿಲ್ಲ ಎಂದು ಉಳ್ಳಾಲ ದೇರಳಕಟ್ಟೆ ಬೆಳ್ಮಾ ಬದ್ಯಾರು ನಿವಾಸಿ ಶೌಕತ್ ಅಲಿ ಎಂಬುವರು ಕೋಣಜೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಮಂಜನಾಡಿ ಗ್ರಾಮ ಕಲ್ಕಟ್ಟ ಸ್ಕೂಲ್ ಬಳಿ ಇರುವಂತಹ ಶೇಖಾಬ್ ಅವರ ಪತ್ನಿ ಜಮೀಲಾ 35 ವರ್ಷ ಅವರು 25/8/2018 ಸಂಜೆ 4 ಗಂಟೆಗೆ ಮಂಗಳೂರಿಗೆ ಹೋಗಿ ಬರ್ತೇನೆಂದು ಹೇಳಿ ಹೋದವರು ಮನೆಗೆ ವಾಪಸ್ ಬಾರದೆ ಕಾಣೆಯಾಗಿದ್ದಾರೆ. ಈ ಬಗ್ಗೆ ಶೌಕತ್ ಅಲಿ ನೀಡಿದ ದೂರಿನಂತೆ ಕೋಣಜೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಮೀಲಾ 5 ಅಡಿ 6 ಇಂಚು ಎತ್ತರ, ಗೋಧಿ ಮೈಬಣ್ಣ, 7ನೇ ತರಗತಿ ಕಲಿತಾ ಇದ್ದು ಕೋಲು ಮುಖ, ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಕಪ್ಪು ಬುರ್ಕ ಧರಿಸಿದ್ದು ತುಳು, ಕನ್ನಡ, ಮಲಯಾಳಿ, ಬ್ಯಾರಿ, ಹಿಂದಿ ಭಾಷೆ ಮಾತಾಡ್ತಾರೆ. ಇವರ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಪೊಲೀಸ್ ಆಯುಕ್ತರ ಕಚೇರಿ, ಮಂಗಳೂರು ನಗರ ನಿಯಂತ್ರಣ ಕೊಠಡಿಯ ದೂರವಾಣಿ ಸಂಖ್ಯೆ 0824220800 ಅಥವಾ ಕೋಣಜೆ ಪೊಲೀಸ್ ಠಾಣೆ 0824220536 ಇದಕ್ಕೆ ಸಂಪರ್ಕಿಸಲು ಸೂಚಿಸಲಾಗಿದೆ.